ಎಡಯಿ ಖಳಕುಂಭಕರ್ಣ ನದಿ ಬಲವಂತ ನದಿ ಗಾಯ ಖಳಕುಂಭಕರ್ಣ ನದಿ ಬಲವಂತ ನದಿ ಗಾಯ ಛಲದಿ ಹೋರುತ ಮೋಕ್ಷ ಗಳಿಸೆ ಛಲದಿ ಹೋರುತ ಮೋಕ್ಷ ಗಳಿಸೆ ಮಹಾಜಲದಿಯನು ಅಣ್ಣ ಶರಣ ಭೀಷಣ ಪ್ರಭು ಆಂಜನೇಯಾದಿ ಕಪಿವೀರರು ಪ್ರಭು ಶ್ರೀರಾಮಚಂದ್ರ ಸಂಸಾರವನ್ನು ಸಾಗರಕ್ಕೆ ಹೋಲಿಸಿದ್ದಾರೆ ಪ್ರಾಜ್ಞರು. ಈ ಭವಾಬ್ದಿಯನ್ನು ಸುಗಮವಾಗಿ ಮಾಡುವುದೇ ಮಾನವನ ಜನ್ಮ ಲಕ್ಷ್ಯವಾಗಿದೆ. ಅರಮನೆಯಿಂದ ಆರಂಭವಾದ ನನ್ನ ಜೀವನ ಕಾರಣ ಸತ್ಯ ಲಂಕಾದ್ವೀಪವನ್ನು ತಲುಪಿದೆ. ಶೂರ್ಪನಖ ಪ್ರಕರಣವೇ ಕಾರಣವಾಗಿ ರಾವಣನಿಂದ ಸೀತೆಯ ಅಪಹರಣವಾಯಿತು. ಆ ಬಳಿಕ ಸೀತಾನ್ವೇಷಣೆಗೆ ಹೊರಟ ನಮಗೆ ಹನುಮಂತನ ಮುಖೇನ ಸುಗ್ರೀವನ ಸತ್ಯವಾಯಿತು. ಹನುಮಂತ ಪ್ರಭು ಶ್ರೀರಾಮಚಂದ್ರ ಲಂಕೆಯಲ್ಲಿ ಸೀತೆ ಇರುವ ಸುಳಿವನ್ನರಿತು ಮಹೋಪಕಾರ ಮಾಡಿದೆನು. ಪ್ರಭು ಶ್ರೀರಾಮಚಂದ್ರ ಹನುಮಂತ ನೀನು ದೇವದೇವೋತ್ತಮನೆಂದು ತಿಳಿದು ನಿನ್ನನ್ನು ಅನುಸರಿಸಿದ ನಮಗೆ ನಿನ್ನ ಚರಣ ಸೇವೆಗೆ ಬದುಕಿದ ಭಾಗ್ಯ. ಅದು ಹೌದು ಹನುಮಂತ. ಸಾಂಬವಾದಿ ಕಪಿವೀರರ ಸೇವಾಭಾವವೇ ಅಗಾಧವಾದ ಶರಣಿಗೆ ಸೇತುವನ್ನು ಬಲಿಯುವ ಕಾರಣವಾಯಿತು. ಶರಣ ಭೂಷಣ ಸ್ವಗದ ಬಾಂಧವ್ಯವನ್ನು ಬಿಟ್ಟು ಧರ್ಮದ ಸೂಕ್ಷ್ಮವನ್ನರಿತ ನಿನ್ನ ಶರಣ ಭಕ್ತಿ ಹತ್ತಿರವಾಗುವುದಿಲ್ಲ. ಪ್ರಭು ಶ್ರೀರಾಮಚಂದ್ರ ಶರಣ ನೀನು ಧರ್ಮವೇ ಸಾಕಾರವಾಗಿ ದರಗಿಳಿದು ಬಂದ ಸರ್ವಜ್ಞ ಮೂರ್ತಿ ಎಂಬ ಸತ್ಯವನ್ನು ನಾನು ತಿಳಿದವನು. ಹೀಗಿರುವಾಗ ಶರಣ್ಯನಾದ ನಿನ್ನೊಡನೆ ಶರಣನಾಗುವುದು ನನ್ನ ಭಾಗ್ಯ. ಭೀಷಣ ಪ್ರಭು ನೀನು ಶರಣನೆಂಬ ಗುಪ್ತ ಮನಸ್ಕನಾಗಿ ನಾನು ಇರುವುದೇ ಹೌದಾದರೂ ಶಕ್ತಾರಿಯನ್ನು ನಿಗ್ರಹಿಸುವಲ್ಲಿ ನನಗೂ ಅತಂತ್ರವೇ ಆವರಿಸುತ್ತದೆ. ಮಾಯಾ ಸೀತೆಯ ಶಿರಚ್ಛೇದನದ ಮೂಲಕ ನನ್ನ ಮನೋಬಲವನ್ನೇ ಕುಂದಿಸಿಬಿಟ್ಟಿದ್ದನು. ಆದರೆ ಲಕ್ಷ್ಮಣ ಅಣ್ಣ ದೀಕ್ಷಾಬದ್ಧನಾಗಿದ್ದ ಆತನನ್ನು ವ್ರತನಿಷ್ಠನಾಗಿದ್ದ ನೀನು ಕೊಂದುದರಿಂದ ಮತ್ತೊಂದು ಜಯಸಿರಿಯನ್ನು ಒದಗಿಸಿದೆ. ಅಣ್ಣ ತಮ್ಮ ತಂದೆಯಾಗಿ ನಿನ್ನನ್ನು ತಾಯಿಯಾಗಿ ಸೀತಾಮಾತೆಯನ್ನು ಪೂಜಿಸಿದ ನನಗೆ ಮಾತಾಪಿತರ ಸೇವೆಗಿಂತ ವಿಷಯವೇ ಆಗಲಿ ಲಕ್ಷ್ಮಣ. ಈವರೆಗೆ ನಡೆದಂತಹ ಸಂಗ್ರಾಮದಲ್ಲಿ ನಿಮ್ಮೆಲ್ಲರ ಭಕ್ತಿಯೇ ಶಕ್ತಿಯಾಗಿ ಗೆಲುವನ್ನು ತಂದಿತು. ಸರಿ, ನೀವೆಲ್ಲ ನಿಮ್ಮ ಶಿಬಿರವನ್ನು ಸೇರಿಕೊಂಡು ನಾಳೆ ಸೂರ್ಯೋದಯಕ್ಕೆ ಮತ್ತೆ ಸಮರಾಂಗಣದಲ್ಲಿ ಒಟ್ಟಾಗೋಣ. ಹಾಗೆಯೇ ಆಗಲಿ. ಮತ್ತೆ ನಡೆಯುತ್ತ ಭಕ್ತಿಯ ವೃಂದವ ಶರದಿಯಂತಾಗಿ
ಪ್ರಾಣೇಶ್ವರ ಮಹಾಪ್ರಭುಗಳಲ್ಲಿ ಹೇಳಿದ್ದೇವೆ. ಮಹಾದೇವನಾದ ಅನುಗ್ರಹವಿದ್ದರೆ ಪ್ರಭು ಎನಿಸಿಕೊಂಡೆ ಚತುರ್ದಶ ಭುವನಗಳಿಗೆಲ್ಲ ಏಕಮೇವ ನನ್ನ ಈ ಸದ್ಯಸ್ಥಿತಿಗೆ ಕಾರಣ ಇಳೆಯ ಸುಖನು ಛಲದಲ್ಲಿ ತಂದ ಕಾರಣದಿ ಆ ರಾಮನಿಂದ ನನ್ನ ತಂಗಿಗಾದ ಅಪಮಾನವನ್ನು ಸಹಿಸಲಾಗದೆ ಮನೆಯನ್ನು ತಿಳಿಸಿಕೊಳ್ಳಲು ವಿಧೇಯತೆಯಾದ ಸೀತೆಯನ್ನು ಬಯಸಿದೆ. ರಾಮ ಸಹಿತ ಹನುಮಾನ್ ಕಪ್ಪಿ ನೀರಲ್ಲದೆ ಬಳಿಕ ತಮ್ಮನಾದ ವಿಭೀಷಣ ಅನುಗ್ರಹವೆತ್ತಿದ ಸಿಂಹಗಳ ಮುಖರಾಕ್ಷಾದಿಗಳೆಲ್ಲರೂ ನಡೆದರು. ಹಣವನ್ನ ಮೇಲೆ ನನ್ನ ಅಂಗಜನಾದ ಇಂದ್ರಜಿತುವನ್ನು ಸಮರಾಂಗಣಕ್ಕೆ ಕಳಿಸಿದ್ದೇನೆ. ವಿರದ ವರ್ತಮಾನದ ನಿರೀಕ್ಷೆಯಲ್ಲಿರುವಾಗ ಯಾರನ್ನು ಕರೆಸಿದರು? ಅಸಂಬದ್ಧ ಪ್ರಲಾಪಿ ವರ್ತಮಾನ ಲಾಲಿಸಿ ಕೇಳು ಕೇಳೈ ಮಾತು ಲಾಲಿಸಿ ಕೇಳು ಕೇಳೈ ಮಾತ ಲೋಕ ವಿಖ್ಯಾತ ಲಾಲಿಸಿ ಕೇಳು ಕೇಳೈ ಮಾತ ಲಾಲಿಸಿ ಕೇಳೈ ಕಾಣಗದೊಡದಿ ಛಲದಿ ನಮ್ಮಯ ಬಾಳಲು ಹೋರಲು ಲಾಲಿಸಿ ಕೇಳು ಕೇಳೈ ಮಾತ ಓಡೆಯ ಓಡೆಯ ಆಗಲ್ಲ ನೀವು ನಮಗೆ ಒಡೆಯ ನಾನೇ ಉಗ್ರಾಣಿ ದಾನವ ಅಗ್ರಣಿ ಅದ ಬುದ್ಧಿ ನಾ ಇವತ್ತು ಗದಗಿಗೆ ಹೋಗುತ್ತಲ್ಲ ಏನೋ ನೀವು ಕಲಿಸಿದ್ದು ಯಾರು ಬೇಕು ಅಂತ ಯುದ್ಧ ಮಾಡುದು ಆಗಲ್ವೋ ರಣರಂಗ ಹೌದು ಬುದ್ಧಿ ಬುದ್ಧಿ ಇಷ್ಟರವರೆಗೆ ನಡೆದ ಯುದ್ಧದಲ್ಲಿ ನಮಗೆ ಜಯ ಬಂದಿಲ್ಲ. ಜಯ ಬರ್ತದೆ ಎಂಬ ನಿರೀಕ್ಷೆಯಲ್ಲಿದ್ದೇವೆ. ನೀವು ನಿಮ್ಮ ಬಾಲವನ್ನು ಕಳಿಸಿದ್ರಲ್ಲ. ಬಾಲ ಅಲ್ಲಿಂದ ಬಂದವರಿಗೆ ಬಲವನ್ನು ಅದರಲ್ಲಿ ನಿಮ್ಮ ಕುಸುತ್ರ ಅಯ್ಯೋ ಎಂತದ್ದು ಕುಸುತ್ರ ಸುಪುತ್ರ ಇಂದ್ರಜಿತು ಅವರು ನಿಮ್ಮಲ್ಲಿ ಹೇಳಿ ಹೋಗಿದ್ದಲ್ಲ ಇಂದು ರಾಮನಕ್ಕೆ ಹಾಗೆಂದರೆ ರಣಕ್ಷೇತ್ರಕ್ಕೆ ಹೋಗಿದ್ದಾನೆ. ಹೂ ಬುದ್ಧಿ ಅವರು ರಣಕ್ಷೇತ್ರ ಎಷ್ಟು ಒಳ್ಳೆಯ ಕೆಲಸವಾಯಿತು. ಹೂ ಬುದ್ಧಿ ಅಷ್ಟೊತ್ತಿಗೆ ಕಂಡು ರಾಮ ಈಗಿನ ನನ್ನ ಬಳಿ ವಿಷಯ ಹೇಳುವುದ ಸಂಬೋಧಿಸಿದ ಹಾಗಲ್ಲ. ಯುದ್ಧ ಸೇನೆಯನ್ನು ನೋಡಿದ ರಾಮ ಒಂದು ಚಿಕ್ಕ ಬಾಣ ಪ್ರಯೋಗಿಸಿದ. ಅದರ ಹೆಸರು
ಮಗನಿಗೆ ಬಿಟ್ಟ. ಎಷ್ಟಾದ್ರೂ ನನ್ನ ಮಗನಲ್ಲವೇ? ಹೌದು, ನಿಮಗೆ ಮಗ. ಅವರಿಗೆ ಕೆಲವನ್ನು ಸಾಧಿಸುವುದಕ್ಕೆ ಆಗಲಿಲ್ಲ. ಅದಕ್ಕೆ ಅವರು ನೇರ ಸುಮ್ಮನೆ ಹೋದ್ರು. ಏ ಯಾವನೇ ಕುರುಬಾಳೆ? ಅಲ್ಲಿಗೆನೆ ಅವರು ಶುಕ್ರಾಚಾರ ಇಲ್ಲದೆ ಮರಣದ್ವಾರವನ್ನು ಕೈಗೊಂಡು. ಮರಣದ್ವಾರ? ಅದೇ ಬುದ್ಧಿ. ಅಷ್ಟೊತ್ತಿಗೆ ಆ ಲಕ್ಷ್ಮಣ ಬಂದು ಅವನ ಎಡಗಾಲ ಪುನಃ ಅವನಿಗೆ ತಂದು ಬಿಟ್ಟ. ನಿಮ್ಮ ಮಗ ದೀಕ್ಷೆಯಿಂದ ಬಿಡಿಸುತ್ತೆದ್ದು ಅವರಲ್ಲಿಗೆ ಘನಘೋರವಾದ ಯುದ್ಧವಾಯಿತು. ಆಮೇಲೆ ಮತ್ತೆ ಏನು? ನಾನು ಹತ್ತಿರ ಹೋಗಿ ನೋಡ್ತೇನೆ, ನಿಮ್ಮ ಮಗ ಸತ್ತೇ ಹೋಗಿಲ್ಲ. ಕಂದನೆಲ್ಲರೂ ತೊರೆಯುತ್ತಲೆಂದು ಬಾಳ್ವೆನು ಕುಂದಿದೆ ಭುಜಬಲ ಸಿರಿಯೂ ಕಂದನಿಲ್ಲನು ತೊರೆಯುತ್ತಲೆಂದು ಬಾಳ್ವೆನು ಹೇಗೆ ಮಾಡಲಿ? ಕುಂದಿತೈ ಭುಜಬಲ ಸಿರಿಯೂ ಪರಿದೆ ಭಾಗ್ಯದ ಚಿಂತಾಮಣಿಯಾದೆ ಶೌರ್ಯದ ಸಿಂಧು ನೀನೆ ಕುಲರತ್ನ ಕಂದ ಎಂದು ಬಾಳರು ಅಯ್ಯೋ ಸುಕುಮಾರ, ಬೇಗನಾದ ನಿನಗೆ ಈ ಗತಿಯಾಯಿತೆ ಕಂದ. ನಿನ್ನ ಅಗಲಿಕೆಯನ್ನು ನಾನೆಂದು ಸಹಿಸಲಿ? ಶೌರ್ಯ ಸಾಹಸದ ಸಿಂಧುವಾದ ನೀನೇ ಬತ್ತಿದ ಮೇಲೆ ನನಗಿನ್ನೇನು ಆಧಾರ? ಇದಕ್ಕೆಲ್ಲ ಕಾರಣ ಕುಲವಿಗಳಲ್ಲಿ ಜನ ಸೀತೆಯು ಕುಲವಿಗಾದಗಿಯಾದ ಸೀತೆಯ ಉಳಿಯ ಕೊಡೆನು ಎಂದೇಳುತ್ತಲ್ಲಿ ಬೆಳಪಿನುಗದ ಜಗಂಡ ಮಾಡಲು ನನ್ನ ಎಡೆಗೆ ಈ ಹಿಂದೆ ನಂದಿಯಿಂದ ನನಗಾದ ಶಾಪ ವಾನರರಿಂದಲೇ ನಿನ್ನ ಸರ್ವನಾಶವಾಗದೆ ಇಲ್ಲ. ಹತಾಶನಾಗಿ ಸೋಲಪ್ಪಲಾರೆ. ನನ್ನ ಪುತ್ರನ ಸಾವಿಗೆ ಕಾರಣರಾದವಳು ಆ ಭೂಮಿಗೆ ಈ ಕ್ಷಣವೇ ಅವಳ ಶಿರವನ್ನು ಕತ್ತರಿಸಲು ಅಶೋಕವನಕ್ಕೆ ತೆರಳುತ್ತೇನೆ. ರಾವಣನಿಗೆ ನಮಿಸುತ್ತಲಿ
ಗೊತ್ತಿಲ್ವಸಿ ಅಂತ ಧರಣಿ ಸೇನ ಕಡುಗಡುಗಳ ಮುಂದೆ ಕೈ ಸಾಗಿದ್ದೆ ದೊಡ್ಡ ಈ ಯುಗವಿಗಳು ಈ ಯುದ್ಧ ಕಪಿಗಳನ್ನು ಸುಗ್ರೀವ ಮುಖ್ಯನ ಬಡಿಯುತ್ತ ನಾನು ಧರದಿಂದ ನಮ್ಮ ಲಕ್ಷ್ಮಣನ ಜಗೋದ್ರವನ ಎಸಗುವೆನು. ಕಂದ ಶತ್ರುಗಳು ಎದುರಾಡುವಂತೆ ರಣಕ್ಷೇತ್ರ ಪ್ರವೇಶಿಸುತ್ತೇನೆ ಹಾ ಕಪಿ ಸಮೂಹವನ್ನೇ ದರದರುತ್ತೇನೆ ಹಾ ಮಂತ್ರಶರ ಬಾಹುಳ್ಯದಿಂದ ಆ ಕೋದಂಡ ದೀಕ್ಷಾ ಗುರುವನ್ನು ನಮವಾಗಿಸಿ ತಲೆದೂಗುವಂತೆ ಮಾಡುತ್ತೇನೆ ಕಳುಹಿಸಿಕೊಡಿ ಆಗ ನಿಮಗಣೆ ಮಹಾದೇವ ಶಿವಡಿಯಲ್ಲಿ ವೀಲ್ಯವನ್ನಿಟ್ಟಿದ್ದೇನೆ ತೆಗೆದುಕೋ ಕಂದ ಜಯಶೀಲನಾಗಿ ಬಾ ಸರಿ ದೊಡ್ಡಪ್ಪನಿಂದ ಆಶೀರ್ವಾದವನ್ನು ಪಡೆದಿದ್ದೇನೆ ಆದರೆ ಈ ವಿಚಾರವನ್ನು ಅರಿಯಬೇಕು ಪಾಣಿಯೊಳು ಪಡೆದಿರ್ಪ ಮಾತೆಗೆ ಪಾಳಿಯೊಳು ಪಡೆದಿರ್ಪ ಮಾತೆಗೆ ಬೇಳಬೇಕಿ ಹದನ ಬೆನುದಲ್ಲಿ ಬೇಳಬೇಕಿ ಹದನ ಎನ್ನುತ್ತಲಿ ಬೇಳಬೇಕಿ ಹದನ ಬೆನುತ್ತಲಿ ಆಲಯಕ್ಕೆ ಬರಲ್ಲ ಸರಮಿಯೇ ಆಳುತ್ತ ನುಡಿಸಿದಳು ಕರುಣಿಸೇನ ಮಾ ಏನಿದು ಮಗನೇ ಏಲಿದೆನು ಬಾಲ ಗುಣಯುತ ಏಲಿದೆನು ಬಾಲ ಬಾಲ ಏನಿದೇನು ಬಾಲ ಗುಣಯುತ ಏನಿದೇನು ಬಾಲ ಗುಣಯುತ ಎಲಿದು ಕದಿಬೆನು ಬಾಣವ ಧರಿಸುತ್ತ ಎಲಿದು ಕದಿಬೆನು ಬಾಣವ ಧರಿಸುತ್ತ ನಿನಾವಣೆ ಹೊರಟೇನು ವಿಚಾರವು ಏನಿದೇನು ಬಾಲ ಗುಣಯುತ ಏನಿದೇನು ಬಾಲ ಬಾಲ ಅಮ್ಮ ಏನಿದು ಹೊಸ ಕ್ರಮ ಮಮತೆಯ ಮಾತನಾಡಲು ತಾಯಿಯ ಬಳಿ ಬರುವ ನೀನು ಇನ್ನು ಹೊಸ ಬಗೆಯಲ್ಲಿ ಬಂದಿರುವೆ ತಾಯಿಯ ಬಳಿ ಮಗನಾದವ ಬರುವ ನವೀನ ರೀತಿಯೇ ಇದು ಶರ ಚಾಪ ಖಡ್ಗಾದಿಗಳನ್ನು ಧರಿಸಿ ಯೋಧನಂತೆ ಶಿರಸ್ಥಾನ ಕವಚಾದಿಗಳನ್ನು ಧರಿಸಿ ಯುದ್ಧರಂಗಕ್ಕೆ ಹೊರಟವನಂತೆ ಕಾಣುತ್ತೀಯ ಕಂದ ಯಾರೊಡನೆ ಯುದ್ಧ ಬಂದುದಗಿತು ಎಲ್ಲವನ್ನು ಬಿಡಿಸಿ ಹೇಳಲಾರೆಯಾ ಕಂದ ನನ್ನ ಉದ್ದೇಶ ಏನು ಬಲ್ಲೆಯಾ ನೆಮವಾಯಿತು ರಾಮನಲ್ಲಿ ಸಂಗ್ರಾಮ ಎಸಗುವ ಬಾಣ ಮುಖದಲ್ಲಿ
ಮಾತನ್ನು ಕೇಳಿ ದೊಡ್ಡಪ್ಪ ಶೋಕಾಘಾತದಿಂದ ತಲ್ಲಣಿಸಿದರು. ದೊಡ್ಡಪ್ಪನಿಗೆ ಧೈರ್ಯದ ಮಾತನ್ನು ಹೇಳಿ ರಾಮನೊಂದಿಗೆ ದುರಟ್ಟ ಹರಡಿದ್ದೇನೆ, ನನ್ನನ್ನು ಹರಸಿ ಕಳುಹಿಸುತ್ತಾಯೇ. ರಾಮನೊಂದಿಗೆ ಯುದ್ಧವೇ? ಮಗನ ರಾಮನ ಗುಣರಣವೇ ವಿಗಡ ವಿಕ್ರಮಿಯಾದ ವಿಗಡ ವಿಕ್ರಮಿಯಾತ ನೊಡಲಿಂದು ಕರವಿಯೇ ಮಾಡುವುದೇಕೆ ನಗೆಗೇಡು ಮಾಡುವುದೇಕೆ ಇಲ್ಲದೆ ಮಗನೇ ಕಂದ ಕಂದ ಭಗವಾನ್ ಶ್ರೀ ಪರಶುರಾಮರ ಗರ್ವಾಪಹಾರ ಮಾಡಿದ, ಕಬಂಧ ಕರದೂಷಣಾದಿಗಳನ್ನು ನಿಗ್ರಹಿಸಿದ ವಿಕಟ ವಿಕ್ರಮಿಯೊಂದಿಗೆ ಬಾಲಕನಾದ ನಿನ್ನ ಯುದ್ಧ ತರವಲ್ಲ ಕಂದ. ಬೇಡ ಮಗನೇ, ನಿನಗೆ ಯುದ್ಧವೆಲ್ಲ ಬೇಡ. ವಿರೋಧಿ ಪ್ರಬಲನೆಂಬ ಕಾರಣಕ್ಕೆ ನಾನು ಹೇಳಿಯಂತೆ ಯುದ್ಧ ವಿಮುಖನಾಗಬೇಕೆ? ಅದೊಂದೇ ಕಾರಣವಲ್ಲ ಮಗನೇ. ಶ್ರೀರಾಮನ ಸೇವೆಯೇ ಪರಮ ಲಕ್ಷ್ಯವೆಂದು ತಿಳಿದು ರಾಮ ಪಾಳಯವನ್ನು ಸೇರಿದ ನಿನ್ನ ತಂದೆಯ ವಿರುದ್ಧವಾಗಿ ನೀನು ಯುದ್ಧಕ್ಕೆ ಹೋದರೆ ಪಿತೃದ್ರೋಹವೆನಿಸುತ್ತದೆ ಕಂದ. ಹಾಗಿದ್ದರೆ ತಂದೆ ಸ್ಥಾನದಲ್ಲಿದ್ದ ತನ್ನ ಅಣ್ಣನನ್ನು ತೊರೆದದ್ದು ಅಪ್ಪನ ಭ್ರಾತೃ ದ್ರೋಹವಾಗುವುದಿಲ್ಲವೇ? ಇಲ್ಲ ಕಂದ, ಇಲ್ಲ. ದೊಡ್ಡಪ್ಪನ ಅಧರ್ಮದ ಕಾರ್ಯಗಳಿಗೆ ವಿರುದ್ಧವಾಗಿ ಜಗತ್ಪತಿತನದ ಶ್ರೀರಾಮನ ಪಕ್ಷಕ್ಕೆ ಸೇರದೆ ತಂದೆಗೆ ಬೇರೆ ದಾರಿಯೇ ಇರಲಿಲ್ಲ ಕಂದ. ಶ್ರೀರಾಮನ ನಡೆ ನುಡಿಗಳಲ್ಲಿ ನೀನು ಮಾಲಿನ್ಯವನ್ನು ಕಾಣುತ್ತಿರುವೆಯಲ್ಲ. ಜಗತ್ತೇ ಸಜ್ಜನನೆಂದು ತಿಳಿದ ವಿಭೀಷಣನ ಮಗನಾಗಿ ನೀನಿಂದು ವರ್ತಿಸಬಹುದೇ? ಇಲ್ಲ, ನಿನ್ನನ ಅವಸಾನದ ಅಂಚಿಗೆ ನಾನು ಕಳುಹಲಾರೆ ಕಂದ. ನನಗೆ ಯುದ್ಧವೆಲ್ಲ ಬೇಡ ಮಗನೇ. ನನ್ನ ಉದ್ದೇಶ ಏನು ಬಲ್ಲೆಯಾ? ಅಮ್ಮ ಯೋಚಿಸು, ನಿನಗಿದು ಸಾಮತರವೇ ಅಮ್ಮ. ಧರ್ಮದ ನೆಲೆಯಾರಿಕೆಂದು ನಾ ನುಡಿದೆ ಅಮ್ಮ. ಓ ಅಮ್ಮ, ಅಮ್ಮ
ಎಂದೋ ಆಗಬೇಕಾದ ಆ ಬಿಡುಗಡೆ ರಾಮನೊಂದಿಗೆ ನಡೆಯುವ ಯುದ್ಧದಲ್ಲಿ ಹಿಂದೆ ಸಿಗುವುದಾದರೆ ಬೇರೇನು ಚಿಂತೆ? ಅಮ್ಮ, ಮಾತೃ ಹೃದಯದ ಕಳವಳ, ಮಮತೆಯ ಮಿಡಿತ ತುಡಿತಗಳು ನನಗೆ ಅರ್ಥವಾಗುವುದಿಲ್ಲವೆಂದು ಭಾವಿಸದಿತ್ತು. ಇದು ಒಂದೇ ನನ್ನ ಕರ್ಮ, ಬಂಧನ ಮತ್ತು ಋಣಬಂಧನಗಳ ಬಿಡುಗಡೆಗಿರುವ ಏಕೈಕ ದಾರಿ. ಭಗವಂತನಿಂದ ನಮ್ಮ ನಿಗ್ರಹವಾಗುವುದೇ ಹೋದಾದರೆ ಅದು ಮೋಕ್ಷ ಪಥವಲ್ಲವೇ? ಹಾಗಾಗಿ ಇನ್ನೊಮ್ಮೆ ಯೋಚಿಸಿ ನನ್ನನ್ನು ಹರಸುತ್ತಾಳೆ. ಸರಿ ಮಗನೇ. ಸರಿ ಮಗನೇ, ರಾಮಸೇನೆಯು ನಿನ್ನ ಬಿಡಗಾಯ್ತು. ಧರಣಿ ಜಯ ಸೇವೆಯಲ್ಲಿ ನಾದನ್ಯಳಾಗಿನು. ತರಳಲಾಗಿರೆ ನೀನು ಉಣ್ಣಲ್ಲಕ್ಕಾಗಿ ಕೈಗೊಂಡ ಕಾರ್ಯವೇ ಭೂಷಣವೋ. ಸರಿ ಮಗನೇ, ಕಂದ ಕಂದ ಮಗನೇ. ಕುಮಾರ, ಅಮ್ಮ, ನಿನ್ನ ಅಂತರಂಗದ ಸತ್ಯವನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಇನ್ನು ನಿನ್ನನ್ನು ನಾನು ತಡೆಯುವುದಿಲ್ಲ. ಶ್ರೀರಾಮನ ಸೇವೆಯ ಭಾಗ್ಯ ನಿನ್ನ ತಂದೆಗಾಯಿತು. ನನಗೆ ಇನ್ನಿದ್ದೇ ತಾಯಿ ಸೀತಾದೇವಿಯ ಸೇವಾ ಸಂಯೋಗವು ದೊರಕಿತು. ನನಗೀಗ ಉಂಟ ಅಂಗದ ಋಣಮುಕ್ತನಾಗುವ ಸೇವಾ ಕೈಂಕರ್ಯ ಲಭಿಸಿದೆ. ಯಜ್ಞದಲ್ಲಿ ಸರ್ವ ಸಮರ್ಪಣ ಭಾವದಿಂದ ಶ್ರೀರಾಮನಿಗೆ ನಿನ್ನನ್ನು ನೀನೇ ಅರ್ಪಿಸಿತು. ನದಿಯೊಂದು ಸಾಗರವನ್ನು ಸಂಗಮಿಸಿ ತಾನೇ ಸಾಗರವಾಗಿ ಸಂಗಮಿಸುವಂತೆ ಆ ಪರಬ್ರಹ್ಮನಲ್ಲಿ ಐಕ್ಯವಾಗಿ ನೀನು ಅದೇ ಆಗು. ಇದು ನಿನ್ನ ಮುಖಕ್ಕೆ ಆರತಿಯನ್ನು ಎತ್ತಿ ತಲೆಗೆ ಕೇಸರಿ ಹೊದಿಸಿ ನನಗೆ ಕೆಲಸವನ್ನು ನಡೆಸಿ ಕಳಿಸುತ್ತಿದ್ದೇನೆ ಮಗನೇ. ಹೋಗು, ನಿನ್ನ ಇಷ್ಟಾರ್ಥ ಸಿದ್ಧಿಸಿ. ಕಂದ ಆಶೀರ್ವಾದವನ್ನು ಪಡೆದುಕೊಂಡು ಬಂದಿದ್ದೇನೆ. ಇನ್ನು ತಡೆ ಮಾಡುವುದು ಸರಿಯಲ್ಲ. ರಾವಣನೊಂದಿಗೆ ಯುದ್ಧಕ್ಕಾಗಿ ರಣಕ್ಷೇತ್ರವನ್ನು ಮಮ ಶರಣಯ ನೀಲಾಲಿಸಿ ಬೇಳು ನೋಡಲು ಬಂದವನಾರು ಬೇಡಲು. ಮಮ ಶರಣನ ನೋಡ ಮಮ್ಮ ಸೇನೆಯು ಸಮರಕ್ಕೆ ಜಂಗಿಗೆ ಬರುತ್ತಿರುವುದ. ಕ್ಷಣದೊಳಗರ ನೀ ಗಮನಿಸಿ ಬೇಳೆಯೇ, ಕ್ಷಣದೊಳಗರ ನೀ ಗಮನಿಸಿ ಬೇಳೆಯೇ. ಅಮಿತ ಬಲವ ಬಾಲನು ಯಾರು, ಅಮಿತ ಬಲ
ವಿಭೀಷಣ ಯೋಗ ಮೂರುತಿಯೊಳು ಸಜೆಯ ಬೇಳುವುದೆಂದು ಯೋಗ ಮೂರುತಿಯೊಳು ಸಜೆಯ ಬೀಳುವುದೆಂದು ಈಗ ಬಂದುದು ಕಂಟಕ ಸಲಮೋ ಶ್ರೀಕಂಠ ಸಲಮೋ ಶ್ರೀಕಂಠ ರಾಮನಾಜ್ಞೆಯನ್ನು ಶಿರಸಾಧರಿಸಿ ರಾವಣನ ಪಕ್ಷದಿಂದ ಬರುತ್ತಿರುವ ಸೇನೆಯ ಮುಂದಾಳು ಯಾರೆಂದು ನೋಡಿದರೆ ಅಯ್ಯೋ ಇದೆಂತಹ ಸಂಕಟ ಒದಗಿ ಬಂತು. ರಾಮನಿಗೆ ವೈರಿಯಾಗಿ ಬರುತ್ತಿರುವವ ನನ್ನ ಮಗ ತರಣಿಸೇನ. ಅಯ್ಯೋ ನಾನೇನು ಮಾಡಲಿ ನಿಜವಾಡಿದರೆ ಪ್ರಭು ಶ್ರೀರಾಮಚಂದ್ರ ನನಗಾಗಿ ತಾನು ಸೋಲುತ್ತಾನೆ. ನಿಜವಾಡದೆ ಉಳಿದರೆ ನನ್ನ ಮಗ ರಾಮಬಾಣಕ್ಕೆ ಹತನಾಗುತ್ತಾನೆ. ಅಯ್ಯೋ ನಾನೇನು ಮಾಡಲಿ ಹಾ ಶ್ರೀಕಂಠ. ಹೌದು ರಾವಣೇಶ್ವರನ ಅಂತ್ಯ ಆಗಲೇಬೇಕು, ಧರ್ಮ ಉಳಿಯಲೇಬೇಕು. ಸರಿ ಮಗನೆನ್ನುವ ಭಾವವನ್ನು ಮರೆಮಾಚಿ ಸುಳ್ಳಿನ ಪರದೆಯೇ ಸತ್ಯವಾಗಿ ಕಾಣುವಂತೆ ಪ್ರಭು ಶ್ರೀರಾಮಚಂದ್ರನಲ್ಲಿ ಅರುಹುತ್ತೇನೆ. ಪ್ರಭು ಸೇನೆಯ ಎಡಭಾಗದಲ್ಲಿ ಬರುತ್ತಿರುವವನೇ ಶುಪಾಶ್ವಕ, ಜೊತೆಯಾಗಿರುವವರೇ ಶುಭಸಾರಣನೆಂಬ ರಾವಣನ ಮಂತ್ರಿಗಳು. ವಿಭೀಷಣ ಪ್ರಭು ಅವರಿವರ ಬಗ್ಗೆ ನಾನು ಕೇಳಿದ್ದಲ್ಲ, ಮಧ್ಯದಲ್ಲಿರುವ ಆ ಬಾಲವೀರನಾರು ಹೇಳು. ಪ್ರಭು ಅವ ಮಗ ಏನಾಡಿದೆ ಅಂದ್ರೆ ರಾವಣನಿಗೆ ಸಾಕು ಮಗ, ತಂದೆ ಬಿಟ್ಟ ಮಗ, ದುರಪರಾಕ್ರಮಿಯಾಗಿದ್ದಾನೆ, ನಮ್ಮ ಲಂಕೆಯವನೇ. ಯಾರಾದರೇನಾಯಿತು, ದುಷ್ಟ ನಿಗ್ರಹ ಮಾಡುವುದು ನಿನ್ನ ಕರ್ತವ್ಯವಲ್ಲವೇ? ಹಾಗಿದ್ದರೆ ಸರಿ, ಬಂದಂತವನು ಯಾರೇ ಆಗಿರಲಿ ನಮ್ಮವರೇ. ಪ್ರಭು ರಾವಣ ಪಕ್ಷವನ್ನು ಎದುರಿಸಬೇಕಾಗಿದೆ, ಸಿದ್ಧರಾಗಿ. ಜಯ ಶ್ರೀರಾಮ್. ಹಾಗಿದ್ದರೆ ನಿಲ್ಲಿಯುವುದಕ್ಕೆ
ಮತ್ತೆ ನೀನು ರಣಕ್ಕೆ ಬಂದೆಯಾದರೆ ವಜ್ರಮುಷ್ಟಿಯನ್ನು ಬಡಿದು ನೀನು ಆಂಜನೇಯನೇ. ಒಳಿತಾಯ್ತು ಲಂಕಾಲಕ್ಷ್ಮಿ, ಅಕ್ಷಯ ಕುಮಾರ, ಜಂಬುಮಾಲಿ ಮೊದಲಾದವರನ್ನು ಕೊಂದ ಆ ನಿನ್ನ ಶೌರ್ಯವನ್ನು ನನ್ನ ಬಾಣಗಳಿಂದಲೇ ಅಳೆಯುತ್ತೇನೆ. ಸಾಮರ್ಥ್ಯವಿದ್ದರೆ ಹೋರಾಡು. ಹೋರಾಡಲು ಬಂದವ ನಾನೇ ರಾಮಾನುಜ. ಎಲ್ಲ ಅಸ್ತ್ರ ಪಾಂಡಿತ್ಯವನ್ನು ನನ್ನಲ್ಲಿ ತೋರಿಸು. ರಾಮಾನುಜ ಕ್ಷೇತ್ರದಲ್ಲಿ ನನಗೆ ಶತ್ರುವೇ ಸರಿ. ಸಾಮರ್ಥ್ಯವಿದ್ದರೆ ಹೋರಾಡು. ನಿನ್ನಲಿ ಕಾದ ಎಂದು ನಾ ಬಂದಿಯರು
ಅಂಗ ತೋರಿದ್ದು ನ್ಯಾಯವೇ ಬೇಳು ನಿಜ ಬದುಕು ಬಂದೆಯ ರಾಮ ನೀನು ಬಂದೆಯ ರಾಮ ನೀನು ನಿನ್ನಲ್ಲಿ ಕಾದಲೆಂದು ಬಂದಿಯನು ನಾನು ನಿನ್ನಲ್ಲಿ ಕಾದಲೆಂದು ಬಂದಿಯನು ನಾನು ಸಮರಾಂಗಣದಲ್ಲಿ ಮಾರಂತು ಮುಂದಾದ ನೀನೇ ರಾಮನಲ್ಲವೇ? ಹೌದು. ನಿನಗಿದೋ ನಮಸ್ಕರಿಸಿದ್ದೇನೆ. ಹಾಗೆಂದು ನಾನು ನಿನ್ನಲ್ಲಿ ಶರಣಾಗುತ್ತಿದ್ದೇನೆಂದು ಭಾವಿಸದಿರು. ನಿನ್ನೊಂದಿಗೆ ಯುದ್ಧಕ್ಕಾಗಿಯೇ ಬಂದವನು ರಾಮ. ನನ್ನ ಅತ್ತೆಯಾದ ಶೂರ್ಪಣಖೆಯೊಂದಿಗೆ ನೀನು ವ್ಯವಹರಿಸಿದ್ದು ನ್ಯಾಯಸಮ್ಮತವೇ? ನ್ಯಾಯನಿಷ್ಠನಾದ ನಿನ್ನ ಜೀವನ ವೃತ್ತದಲ್ಲಿ ಇದೊಂದು ಕರಿಯ ಅಧ್ಯಾಯವೆನಿಸಲಾರದೆ. ನ್ಯಾಯಮೂರ್ತಿಯಾದ ನೀನು ಶಿಥಿಲವಾದ ಧರ್ಮವನ್ನು ಮತ್ತೆ ಸ್ಥಾಪಿಸಲು ದೃಢಗೊಳಿಸಲು ಬಂದವನೇ ಹೌದಾದರೆ ನಿಲ್ಲು ದುರಕ್ಕೆ. ಶ್ರೀರಾಮಚಂದ್ರಾಯ ಪರಬ್ರಹ್ಮಣೇ ನಮಃ. ದುರದೀಕ್ಷಾಬದ್ಧನಾದ ನನಗೆ ಆ ಮೂಲಕ ಬರುವ ಮರಣವೇ ಮಹಾನವಮಿ. ರಾಮ, ಇನ್ನು ವಿಳಂಬಿಸಬೇಡ. ಬಾಣದ ಮಳೆಯನ್ನು ಕರೆಯಲು ಪ್ರಾರಂಭಿಸು. ನನ್ನ ಆತ್ಮ ಅದರಲ್ಲಿ ಮಿಂದೆದ್ದು ಶುದ್ಧ ಮುತ್ತಾಕು ಶುಭವಾಸವನ್ನು ಒದಗಿಸು ರಾಮ. ಏನು? ಯುದ್ಧಾರಂಭಕ್ಕೆ ಮೊದಲು ನಿನ್ನ ಮಠದಾಶ್ರಯವನ್ನು ಪ್ರಕಟಿಸಿದೆಯಲ್ಲ. ನಾಂದಿಯ ಆಶ್ರಯ ಮಂಗಳದಲ್ಲಿ ಮರದನಿಯಾಗಿ ಬೆಳೆದಲೆಂದೇ ನನ್ನ ಹಾರೈಕೆ. ಆದರೆ ಎಳೆಯ ಚಿಗುರೊಂದು ಪಲ್ಲವಿಸಲಿಕ್ಕೆ ಸಿರಿಸುವ ಮೊದಲೇ ಅಕ್ಕರಾವಸ್ಥೆಯಲ್ಲಿ ಅಡ್ಡಗಾಡುವುದಾಯಿತಲ್ಲ ಎಂದು ಮನದಲ್ಲೇ ನಗುತ್ತಿದ್ದೆ. ನಿನ್ನ ಕಾಂಕ್ಷೆ ಈಡೇರುವ ಕ್ಷಣ ಸನ್ನಿಹಿತವಾಗಿದೆ. ಸಿದ್ಧರಾಗು. ಮೋಕ್ಷ ಪ್ರತೀಕ್ಷೆ ಈಡೇರುವ ಕಾಲಕ್ಕೆ ಸಿದ್ಧನಾಗಿದ್ದೇನೆ. ಬಾ ಮುಂದೆ. ಮಾಗಿದೊಡೆಯ ಶೌರ್ಯ ಲಕ್ಷ್ಮೀಜ ಏನಾಗಿ ಹೋಯಿತು? ಮೇಗೆ ಸೋಕಿದ ಕಿಚ್ಚುವ ಪುತ ಹೌದು. ಮಾಗಿದೊಡೆಯ ಶೌರ್ಯ ಲಕ್ಷ್ಮಿಯ ಮೇಗೆ ಸೋಕಿದ ಕಿಚ್ಚುವ ಪುತ ಸೋಗು ಸುಡುತ್ತಿದೆ ಕಾಲ ಕರ್ಮವ ಮೀರದರಿದಕ್ಕೆ ಸರಿ. ರಾಗ ಸೂತ್ರವ ತುಳಿದೆ ಅದನ್ನು ಭೋಗಿ ಶಯನನ ಮುಂದೆ ಮೋಕ್ಷವ ಹೋಗಿದ್ದಾನೆಂದು ನಾನು ಬ್ರಹ್ಮಾಸ್ತ್ರವನ್ನು ಕೈಗೊಂಡ
ರಾವಣೇಶ್ವರ ಆಗಿದ್ದಾನೆ. ಜೊತೆಗೆ ಆತನರ್ಜಿಸಿದ ಶೌರ್ಯ ಸಂಪತ್ತು ಕೂಡ ಮಾಗಿದೆ. ಪ್ರಜ್ವಲಿಸುತ್ತಿರುವ ದುರಯಜ್ಞ ಕುಂಡದಲ್ಲಿ ಒಂದೊಂದಾಗಿ ಉರಿದು ಆಹುತಿಯಾಗುತ್ತಿದೆ. ಸರಿ, ಒಣ ಸಮಿತೆ ನಾನಾಗಿ ಉರಿಯುತ್ತಿರುವ ದುರಯಜ್ಞ ಕುಂಡದಲ್ಲಿ ನನ್ನನ್ನು ನಾನು ಸಮರ್ಪಿಸಿಕೊಂಡರೆ ಅನಂತಾತನೊಂದಿಗೆ ಐಕ್ಯಗೊಂಡರೆ ಯುದ್ಧದಲ್ಲಿ ನಾನೂ ಅನಂತನೇ ಆಗಬಹುದು. ಆದುದರಿಂದಲೇ ರಾಮ ನೋಡಿ ಇಲ್ಲಿಗೂ ನೀನು ರಾಮ ಎಂಬ ಬಿರುದಿಗೆ ಪಾತ್ರನಾಗಲು ನಿನ್ನ ಮಹತ್ವವೇ ಕಾರಣವಾಗಿದೆ. ಆದುದರಿಂದಲೇ ಇದೋ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುತ್ತೇನೆ. ಇದು ವೈಕುಂಠಾಸ್ತ್ರ. ಧರೆಯಲ್ಲಿದು ಬಲೆ ಬಿದ್ದ ತರುಣನ ಕಾಡುತ್ತ ಕಂದ 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 ಮಗನೇ ಧರೆಯಲ್ಲಿಗೊಬ್ಬನೇ ಬಿದ್ದ ತರುಣನ ಕಾಡುತ್ತಲೊಮ್ಮೆಗೆ ಹರಿಶರಣನು ಬಂದರಗುತ್ತ ಹರಿಶರಣನು ಬಂದರಗುತ್ತ ಹೊರಳಿದ ನದಿನದು ಹೊರಳಿದ ಅತೀನೊಂದು ಕೊರಗುತ್ತ ಮನದುದ್ವೇಗದಿ ಉರಿಯುತ್ತ ಹೃದಯದ ನೋವಿಗೆ ಶಿವನ ಜಲದುಗ ಜಲ ಹರಿದುದು ಕೆಂಪಾಗಿ ಕಂದ ಮಗ
ಶರಣಗೆಂದನು ರಘುಜ ಕೇಳದೆ ಕೊರಳ ಕೊಯ್ದೆಯೋ ಪೇಳು ನಿಜವನು ಬರಿದೆ ಹುಸಿಯಾಡುತ್ತ ದ್ರೋಹವ ಬಗೆದಿಯ ಬರಿದೆ ಹುಸಿಯಾಡುತ್ತ ದ್ರೋಹವ ಬಗೆದೆಯ ಶರಣ ಶರಣ ವಿಭೀಷಣ ತತ್ವನಿಷ್ಠೆಯ ಕಾರಣಕ್ಕಾಗಿ ಪಕ್ಷ ನಿಷ್ಠೆ ಸ್ವಜನ ನಿಷ್ಠೆಗಳನ್ನು ಲಘುವಾಗಿ ಪರಿಗಣಿಸಿದ ನೀನು ಇದೀಗ ಈ ರೀತಿಯ ವ್ಯಥೆಗೆ ಒಳಗಾಗಲು ಕಾರಣವೇನು ವಿಭೀಷಣ? ಇಂಥಲ್ಲಿ ಸುಳ್ಳು ವಂಚನೆಗಳನ್ನು ಈ ಮೊದಲು ಕಂಡವ ನಾನಲ್ಲ. ಆದರೆ ಈಗ ನಿನ್ನನ್ನು ನೋಡಿದರೆ ನೀನು ನನ್ನಿಂದ ಏನನ್ನು ಮರೆಮಾಚುತ್ತಿದ್ದೀಯವೆಂಬುದು ಸತ್ಯ. ವಿಭೀಷಣ, ಇದು ನಿನಗೆ ನನ್ನಾಳೆ ಇದೆ, ಸತ್ಯವೇ ಎಂದು ಹೇಳಲಾರೆಯಾ? ಕೇಳು ಸೀತಾಪತಿ ಲೋಕದ ಏಳಿಗೆಯ ಬಯಸಿರ್ಪೆ ಏಳಿಗೆಯ ಬಯಸಿರ್ಪೆ ನಿನ್ನಯ ಬಳಿಗಟ್ಟಿಯ ಮಾಡಲಾರೆವುತ ಛಲಗೈದೆ ಲೋಕದ ಏಳಿಗೆಯ ಬಯಸಿರ್ಪ ನಿನ್ನಯ ಬಾಳಿಗಟ್ಟಿಯ ಮಾಡಲಾರೆನುತ ಛಲಗೈದೆ ಬಾಲನ ಸಗಿವ ತರಳಿಸೇನಲು ಬಾಲಯನಗಿವ ಬಾಲಯನಗಿವ ಬಾಲನು ಎಲಗಿವ ಎಲಗಿವನು ತರಣಿಸೇನನು ಕಾಳಗಕ್ಕೆ ಬಂದಿರಲು ಸತ್ಯವ ಹೇಳಿದರೆ ನಿಜ ಕಾರ್ಯ ಸೋಲುವುದೆಂದು ಹುಸಿ ನುಡಿದೆ ಕಾಳಗಕ್ಕೆ ಬಂದಿರಲು ಸತ್ಯವ ಹೇಳಿದರೆ ನಿಜ ಕಾರ್ಯ ಸೋಲುವುದೆಂದು ಹುಸಿ ನುಡಿದೆ ಹುಸಿ ನುಡಿದೆ ಬಾಲಯನಗಿವ ತರಣಿಸೇನನು ಕೇಳು ಸೀತಾಪತಿ ದೇವ ದೇವ ಸೀತಾಪತಿ, ನೀನು ಶ್ವಾಸಕ್ಕಿಂತಲೂ ಲೋಕಕ್ಷೇಮವನ್ನೇ ಹಿರಿದೆಂದು ಭಾವಿಸಿದವಲ್ಲ. ಅದಕ್ಕೆ ಪೂರಕವಾಗಿ ಸೀತಾಮಾತೆಯನ್ನು ಕಳೆದುಕೊಂಡು ನೋವನ್ನು ಅನುಭವಿಸುತ್ತಿದ್ದರೂ ದುಷ್ಟನಾದ ವಾಲಿಯನ್ನು ವಧಿಸಿ ಜೀವನನ್ನು ಅನುಭವಿಸಿ ಮತ್ತೆ ಮುಂದುವರಿದವ. ಹೀಗಿರುವಾಗ ನಿನ್ನ ಪರೋಪಕಾರದ ಭಾವವನ್ನರಿತು ನಿನ್ನ ಆಸರೆಗೆ ಬರುವ ಮುನ್ನವೇ ನನ್ನ ಸ್ವಹಿತ ಸ್ವಾರ್ಥಗಳನ್ನೆಲ್ಲ ತ್ಯಜಿಸಿದವ ನಾನು. ಒಂದು ವೇಳೆ ಬಂದವ ನನ್ನ ಮಗ ಎಂದು ಸತ್ಯ ಹೇಳುತ್ತಿದ್ದರೆ ನನ್ನ ಮೇಲಿನ ಅನುಕಂಪದಿಂದ ಯುದ್ಧ ತತ್ಪರನಾಗದೆ ವಿಮುಖನಾಗುತ್ತಿದ್ದೆ. ಯಾವುದೇ ಕಾರಣಕ್ಕೂ ಅಧರ್ಮದ ಮುಂದೆ ಧರ್ಮ ಸೋಲಬಾರದು ಎಂಬ ಒಂದೇ ಒಂದು ಕಾರಣಕ್ಕಾಗಿ ಈ ಮಗನೆನ್ನುವ ಸತ್ಯವನ್ನು ಮುಚ್ಚಿಟ್ಟೆ. ನಿನ್ನನ್ನು ವಂಚಿಸಿದೆ. ನನಗೆ ನೀನೇ ಶಿಕ್ಷೆ ನೀಡಬೇಕಿಲ್ಲ. ಏನನ ಸಗಿದ ಶರಣ ಹಿರನಾದ
ಸುಮ್ಮಾನವಾದುದು ನಿನ್ನ ಮನಕ್ಕೆ ಸುಮ್ಮಾನವಾದುದು ನಿನ್ನ ಮನಕ್ಕೆ ಏನನ್ನ ಸಗಿದೆ ಶರಣ ಏನನ್ನ ಸಗಿದೆ ಶರಣ ಹೀನಲಾದೆನು ನಾನು ಶರಣ ಈಶ್ವರಯ್ಯ, ನೀನು ನನ್ನಲ್ಲಿಗೆ ಬಂದುದು ಶರಣನಾಗಿ ಎಂಬುದನ್ನು ಮರೆಯಬೇಡ. ನಿನ್ನ ಉಳಿದು ಕೆಡುಕುಗಳ ಸಮಸ್ತ ಹೊಣೆಯನ್ನು ನನ್ನ ವಿವೇಚನೆಗೆ ಒಪ್ಪಿಸಿಕೊಟ್ಟವನು ನೀನು. ಆದುದರಿಂದ ಕನಸಿನಲ್ಲಿಯೂ ನಿನಗೆ ಕಡಕಾಗುವಂತೆ ನಾನು ವರ್ತಿಸಬಾರದು. ನನ್ನೀ ಬದ್ಧತೆಗೆ ನಿನ್ನಿಂದಲೇ ತೊಡಕು ಬಂತಲ್ಲ ಶರಣ. ನೀನು ಸತ್ಯವನ್ನು ಮುಚ್ಚಿಟ್ಟ ಪರಿಣಾಮ ನಿನ್ನ ಕರುಳ ಗುಡಿಯ ಕತ್ತಲೆ ನನ್ನ ಕೈಯಾರೆ ನಡೆಯುವಂತಾಯಿತು. ನನ್ನನ್ನು ಅಪರಾಧಿಯಾಗಿಸಿದೆಯಲ್ಲ, ಯಾಕಿಂತ ಮಾಡಿದ ಶರಣ? ಇಲ್ಲ, ಧರ್ಮಜ್ಞನಾದ ನನಗಾಗಿ ತ್ಯಾಗ ಮಾಡುತ್ತಿದ್ದೇನೆಂದು ಭಾವಿಸಿ ಎಲ್ಲರನ್ನು ತೊರೆದು ಶರಣನಾಗಿ ನಿನ್ನನ್ನು ಸೇರಿಕೊಂಡ ನಾನು ಆರಿಸಿಕೊಂಡ ದಾರಿ ಮಾತ್ರ ಮೋಸದಾಯಿತು. ನಾನು ಮಾಡಿದ ಅಕ್ಷಮ್ಯ ಅಪರಾಧ, ನನಗೆ ನೀವೇ ಶಿಕ್ಷೆ ನೀಡಬೇಕು. ಸೈರಿಸು ತರಣಿ ಸೇನ ಅಳಿದರು ಮೋಕ್ಷವನ್ನೇ ಪಡೆಯುತ್ತಾನೆ. ಭೌತಿಕ ದೇಹ ಮುಂದೆಲ್ಲವಾದರೂ ಕೀರ್ತಿ ಶರೀರಿಯಾಗಿ ಸದಾ ನಮ್ಮ ಹೃದಯಗಳಲ್ಲಿ ನೆಲೆಸಿರುತ್ತಾನೆ. ನಿನ್ನ ದೀರ್ಘಾಯುಷ್ಯನು ನಿನ್ನ ಚಿರಂಜೀವಿತ್ವವು ನಿನ್ನ ಆರ್ಜಿತವಲ್ಲ, ಎಲ್ಲವೂ ಪ್ರತಿನಿಶ್ಚಿತ. ಯುದ್ಧೋತ್ತರ ಲೌಕಿಯ ಉಜ್ವಲ ಭವಿಷ್ಯದ ಮಾತ್ರ ನೀನಾಗಬೇಕೆಂದರೆ ನನ್ನ ಆಸೆ. ಹಾಗೇ ಆಗಲಿ. ಧರ್ಮ ಸಂಸ್ಥಾಪನೆಯ ಪ್ರತಿಯೊಬ್ಬರ ಕರ್ತವ್ಯ ಎಂಬ ಪದಾರ್ಥಗತವಾದ ಸತ್ಯವನ್ನು ತಿಳಿಸುತ್ತಾ ಸರ್ವರಿಗೂ ಜಗನ್ಯಾಮಕ ಶಕ್ತಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ರಾಮಶರಣ ಎಂಬ ಕರ್ತವ್ಯ ಸಂಘಕ್ಕೆ ಮಂಗಳವನ್ನು ನೀಡಲು ಸಭ್ಯ ಸಭಿಕರಲ್ಲಿ ಅನುವು ಕೇಳುತ್ತಿದ್ದೇನೆ. ಭದ್ರಂ ಶುಭ್ರಂ ಮಂಗಳಂ. ರಾಮ ಮಂತ್ರವ ಜಪಿಸು ಹೇ ಮನುಜ ರಾಮ ಮಂತ್ರವ ಜಪಿಸು ಹೇ ಮನುಜ ಆ ಮಂತ್ರ ಈ ಮಂತ್ರ ಜಪಿಸಿ ಗಿಡಲು ಬೇಡ ರಾಮ ಮಂತ್ರವ ಜಪಿಸು ಹೇ ಮನುಜ ರಾಮ ಮಂತ್ರವ ಜಪಿಸು ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ ಸೋಮಶೇಖರದನ್ನ ಆಮೆಗೆ ಬೇಯಿದ ಮಂತ್ರ ರಾಮ ಮಂತ್ರವ ಜಪಿಸು ಹೇ ಮನುಜ